ವಾಲ್ನಟ್ ಫರ್ನಿಚರ್ ಗ್ರೂಪ್ ಜಿಲ್ಲೆಯ ಮಂಗಳೂರು, ಕುಂದಾಪುರ ಹಾಗೂ ಮೂಡಿಗೆರೆಯಲ್ಲಿ ಫರ್ನಿಚರ್ ಶೋರೂಂಗಳನ್ನು ಹೊಂದಿದ್ದು, ಇದೀಗ ಕಡಬ ತಾಲೂಕು ಕಚೇರಿ ಬಳಿ ಇರುವ ಗಣೇಶ್ ಬಿಲ್ಡಿಂಗ್ನಲ್ಲಿ ತನ್ನ 4ನೇ ಶೋರೂಂ ಅನ್ನು ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು. ಶೋರೂಂ ಅನ್ನು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಹರೀಶ್ ಇಂಚಾಡೆ ಉದ್ಘಾಟಿಸಿ ಮಾತನಾಡಿ, ಗುಣಮಟ್ಟದ ಉತ್ಪನ್ನಗಳನ್ನು ನೀಡುತ್ತಾ ಪ್ರಾಮಾಣಿಕ ಸೇವೆ ಮಾಡುತ್ತಿರುವ ವಾಲ್ನಟ್ ಫರ್ನಿಚರ್ ಸಂಸ್ಥೆ ಈಗಾಗಲೇ ಗ್ರಾಹಕರ ವಿಶ್ವಾಸವನ್ನ ಗಳಿಸಿಕೊಂಡು ಮನೆ ಮಾತಾಗಿದೆ. ಕಡಪ ಪಟ್ಟಣಕ್ಕೆ ತೀರಾ ಅವಶ್ಯವಿರುವ ದೊಡ್ಡ ಶೋರೂಂ ಅನ್ನು ಪ್ರಾರಂಭಿಸಲಾಗಿದ್ದು, ಗ್ರಾಹಕರ ಅನುಕೂಲಕ್ಕೆ ತಕ್ಕಂತೆ ವ್ಯವಹಾರ ನಡೆಸುವಂತಾಗಲಿ ಎಂದು ಶುಭ ಹಾರೈಸಿದರು. ಶ್ರೀ ಸುಬ್ರಹ್ಮಣ್ಯ ದೇವರು, ಕಡಬ ಶ್ರೀ ದುರ್ಗಾಂಬಿಕಾ ದೇವರು, ಎಲ್ಲ ನಮ್ಮ ತುಳುನಾಡಿನ ದೇವರುಗಳ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ಈ ವಾಲ್ನಟ್ ಫರ್ನಿಚರ್ ಇವರು ನನಗೆ 2 ವರ್ಷದ ಹಿಂದೆ ಪರಿಚಯ. ನಮ್ಮ ಸುಜನ್ ನೇತ್ರ ಆಗಿದ್ದಾರೆ. ಸುಜನ್ ಅವರು ಬಹುಶಃ ಈ ಒಂದು ಸಂಸ್ಥೆಯನ್ನು ಸುಬ್ರಹ್ಮಣ್ಯಕ್ಕೆ ಪರಿಚಯ ಮಾಡಿದ್ರು. ಸುಜನ್ ಅವರು ಈ ಒಂದು ಸಂಸ್ಥೆಯನ್ನು ಸುಬ್ರಹ್ಮಣ್ಯಕ್ಕೆ ಪರಿಚಯ ಮಾಡಿದ್ರು. ನನಗೆ ಬಹುಶಃ ಒಂದು ಏನು ಅದೃಷ್ಟ ಅಂತ ಹೇಳಿದ್ರೆ, ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಯಶಸ್ವಿ ಮಾಡಬೇಕಾದ್ರೆ ಅವರ ಶ್ರಮ ಮತ್ತು ಅದೃಷ್ಟ ಎರಡಿದ್ರು. ಅದೃಷ್ಟ ಇವರಿಗೆ ಯಾವ ರೀತಿ ಬಂತು ಹೇಳಿದ್ರೆ, ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಹೆಚ್ಚು ಕಡಿಮೆ 100ರಿಂದ 150 ಸಿಬ್ಬಂದಿಗಳು ಈ ಒಂದು ಸಂಸ್ಥೆಯ ಸ್ಕೀಮಲ್ಲಿದ್ದಾರೆ. ಬಹುಶಃ ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ವಾರ ತಿಂಗಳಲ್ಲಿ ಕೂಡ ಅವರಿಗೆ ಚಿನ್ನದ ಉಂಗುರ, ಬೇರೆ ಬೇರೆ ಉಡುಗೊರೆಗಳು ಕೊಡ್ತಾ ಬಂದಿದ್ದಾರೆ. ಆ ರೀತಿಯಲ್ಲಿ ನಮಗೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸಂಬಂಧಪಟ್ಟ ನಮಗೆಲ್ಲರಿಗೂ ಈ ಸಂಸ್ಥೆ ಪರಿಚಯ ಆಯಿತು. ಇವತ್ತು ನನಗೆ ಅದನ್ನು ಉದ್ಘಾಟನೆ ಮಾಡುವಂಥ ಒಂದು ಯೋಗ ಭಾಗ್ಯ ಲಭಿಸಿದೆ. ಈ ಸಂಸ್ಥೆ ಇನ್ನೂ ಕೂಡ ಉತ್ತರೋತ್ತರ ಅಭಿವೃದ್ಧಿ ಕಾಣಲಿ, ಶ್ರೇಯಸ್ಸು ಕಾಣಲಿ. ಎಲ್ಲ ಪಾರ್ಟ್ನರ್ಸ್ ಪಾಲುದಾರರಿಗೆ ಕೂಡ ಈ ಉದ್ಯಮದಲ್ಲಿ ಯಶಸ್ಸು ಸಿಗಲಿಂದ ಶ್ರೀ ಸುಬ್ರಹ್ಮಣ್ಯ ದೇವರು ಅನುಗ್ರಹಿಸಲಿಂದ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಸಂಸ್ಥೆಯನ್ನು ನಾನು ಉದ್ಘಾಟನೆ ಮಾಡಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪಿಪಿ ವರ್ಗೀಸ್ ಅವರು ಮಾತನಾಡಿ, ಕಡಬ ತಾಲೂಕು ಆದ ಬಳಿಕ ಹಲವು ಉದ್ಯಮಿಗಳು ಬಂದು ಇಲ್ಲಿ ವ್ಯವಹಾರಗಳನ್ನು ಪ್ರಾರಂಭಿಸಿ ಯಶಸ್ಸು ಗಳಿಸುತ್ತಾ ಬಂದಿದ್ದಾರೆ. ಉದ್ಯಮ ಯಾವುದೇ ಇದ್ರೂ ಸವಾಲು ಎದುರಿಸಲು ಸಿದ್ಧರಾಗಬೇಕು. ಗುಣಮಟ್ಟದ ವಸ್ತುಗಳನ್ನು ನೀಡುವುದರೊಂದಿಗೆ ರಿಯಾಯಿತಿ ದರದಲ್ಲಿ ವ್ಯವಹಾರ ನಡೆಸಿ ಜನರ ವಿಶ್ವಾಸವನ್ನ ಗಳಿಸಬೇಕು. ಆ ಮೂಲಕ ತಮ್ಮ ವ್ಯವಹಾರದ ಅಸ್ತಿತ್ವವನ್ನು ಗಟ್ಟಿಗೊಳಿಸಿ ಭದ್ರವಾಗಿ ನೆಲೆಯೂರಬೇಕು ಎಂದು ಹೇಳಿದರು. ಕಡಬ ಒಂದು ಪಟ್ಟಣಕ್ಕೆ ಇಲ್ಲಿಯ ಸಾರ್ವಜನಿಕರಿಗೆ ಬೇಕಾದಂತಹ ಪೀಠೋಪಕರಣಗಳನ್ನು ಇಲ್ಲಿ ಅವರು ಮಾರಾಟ ಮಾಡುವುದಕ್ಕೆ ಇವತ್ತಿನಿಂದ ಪ್ರಾರಂಭ ಮಾಡಿದ್ದಾರೆ. ಮೊದಲಾಗಿ ನಾವು ಕಡಬ ಪಟ್ಟಣದ ಜನರು, ಕಡಬ ತಾಲೂಕಿನ ಜನರು ಅವರನ್ನು ಆದರದಿಂದ ಅಭಿನಂದಿಸಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಪಟ್ಟಣದಲ್ಲಿ ಬೇರೆ ಬೇರೆ ಊರುಗಳಿಂದ ಆಗಮಿಸಿದಂಥ ಎಲ್ಲ ಉದ್ಯಮಿಗಳು ಕೂಡ ಅವರು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಹೊಂದಿ ನಮಗೂ ಕೂಡ ಗ್ರಾಹಕರಾಗಿ ನಮಗೆ ಕೂಡ ಒಳ್ಳೆಯ ವಸ್ತುಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅದರಿಂದ ಅವರು ಕೂಡ ಉಜ್ವಲವಾಗಿ ಅಭಿವೃದ್ಧಿ ಹೊಂದಿದ್ದಾರೆ. ಆ ನಿಟ್ಟಿನಲ್ಲಿ ಈ ಒಂದು ವಾಲ್ನಟ್ ಸಂಸ್ಥೆಯವರು ಕೂಡ ಮುಂದಿನ ದಿನಗಳಲ್ಲಿ ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಇಲ್ಲಿಯ ಗ್ರಾಹಕರನ್ನು ಸೆಳೆದು ಗ್ರಾಹಕರಿಗೆ ಒಳ್ಳೆಯ ಉತ್ತಮ ಗುಣಮಟ್ಟದ ಪೀಠೋಪಕರಣ ಕೊಡುವುದರ ಮೂಲಕ ಅವರು ಕೂಡ ಲಾಭದಾಯಕವಾಗಿ ತಮ್ಮ ಉದ್ಯಮವನ್ನು ಪ್ರಾರಂಭಿಸಲಿ. ಇಲ್ಲಿಯ ಜನರು ಕೂಡ ಇದರಿಂದ ಬಹಳಷ್ಟು ಪ್ರಯೋಜನಗಳನ್ನು ಪಡೆದು ಇಲ್ಲಿಯ ನೂತನವಾದ ಒಂದು
ಉದ್ಯಮ, ವಾಣಿಜ್ಯ ಒಂದು ಉದ್ಯಮ. ಇದು ಇನ್ನೂ ಕೂಡ ಅಭಿವೃದ್ಧಿ ಹೊಂದಿ ಈ ಭಾಗದ ಜನರಿಗೆ, ಅದೇ ರೀತಿಯಲ್ಲಿ ಅವರು ಇನ್ನೂ ಕೂಡ 4 ಕಡೆಗಳಲ್ಲಿ ಈಗ ತಾನೇ ಪ್ರಾರಂಭ ಮಾಡಿದ್ದಾರೆ. ಅದು ಮುಂದಿನ ದಿವಸಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಕಡೆಗಳಲ್ಲಿ ಪ್ರಾರಂಭ ಮಾಡುವಂಥ ಅವಕಾಶ ಅವರಿಗೆ ಆ ಭಗವಂತನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಉದ್ಯಮಕ್ಕೆ ನಾವೆಲ್ಲ ಶುಭವನ್ನು ಕೋರ್ತಾ ಇದ್ದೀವಿ. ಗಣೇಶ್ ಬಿಲ್ಡಿಂಗ್ ಮಾಲಕ ಸುಂದರಗೌಡ ಮಂಡೇಕರ, ಕಡಬ ಠಾಣಾಧಿಕಾರಿ ಅಭಿನಂದನ್, ಕಡಬ ಸಿಎ ಬ್ಯಾಂಕಿನ ಮಾಜಿ ನಿರ್ದೇಶಕ ಸತೀಶ್ ನಾಯ್ಕ್, ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಸುಧೀರ್ ಕುಮಾರ್ ಶೆಟ್ಟಿ, ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಡಬ ತಾಲೂಕು ಯೋಜನಾಧಿಕಾರಿ ಪ್ರಕಾಶ್ ಕುಮಾರ್, ಕಡಬ ಪಟ್ಟಣ ಪಂಚಾಯತ್ ಕೌನ್ಸಿಲರ್ಗಳಾದ ನೀಲಾವತಿ, ಶಿವರಾಮ್, ಫೈಜಲ್, ಪ್ರಮುಖರಾದ ಅಶ್ರಫ್ ಶೇಡಿಗುಂಡಿ, ಸಜದ್ ನೆತ್ತಾರ, ಜಗದೀಶ್ ಪಡ್ಪು, ಸಂಸ್ಥೆಯ ಪಾಲುದಾರರಾದ ಅನಿಲ್ ರಾಜ್, ಮುಸ್ತಫಾ, ಫಾರೀಶ್, ಪಟ್ಟಣ ಪಂಚಾಯತ್ನ ಕೌನ್ಸಿಲರ್ ಕೆಎಂ ಹನೀಫ್, ಜಿಲ್ಲಾ ಪರಿಷತ್ನ ಮಾಜಿ ಸದಸ್ಯ ಸೈಯದ್ ಮೀರಾ ಸಾಹೇಬ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಚಾರ್ವಿ ಪ್ರಾರ್ಥಿಸಿದ್ರು. ಆಡಳಿತ ಪಾಲುದಾರ ಇಬ್ರಾಹಿಂ ಸ್ವಾಗತಿಸಿ ವಂದಿಸಿದ್ರು. ಮಂಗಳೂರಿನ ವೆಲಿಟ್ ಲೋಬೋ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ದಿವಾಕರ್ ಎಂ, ವಿ4 ನ್ಯೂಸ್, ಕಡಪ.